ಪಡುಬಿದ್ರಿಯಲ್ಲಿ ಕಟ್ಟಡ ಮಾಲೀಕರಿಂದ ಪರಿಣಾಮಕಾರಿ ಹೋರಾಟಕ್ಕೆ ಸಿದ್ಧತೆ ನಡೆದಿದ್ದು, ರಾಷ್ಟ್ರೀಯ ಹೆದ್ದಾರಿ 66ರ ಮಧ್ಯಭಾಗದಿಂದ ಎರಡೂ ಬದಿಯಲ್ಲಿ ತಲಾ 40 ಕಿಲೋಮೀಟರ್ ಒಳಗಿರುವ ಕಟ್ಟಡಗಳನ್ನು ತಕ್ಷಣ ತೆರವುಗೊಳಿಸಬೇಕೆಂಬ ರಾಜ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದಿಂದ ಕಂಗಾಲಾಗಿರುವ ಕಟ್ಟಡ ಮಾಲೀಕರು ಮತ್ತು ವರ್ತಕರು ಒಗ್ಗೂಡಿ ಪಡುಬಿದ್ರೆ ವರ್ತಕರ ಸಂಘದ ನೇತೃತ್ವದಲ್ಲಿ ಸೋಮವಾರ ಪಡುಬಿದ್ರಿಯ ಬಿಲ್ಲವ ಸಮಾಜ ಸಂಘದ ಸಭಾಂಗಣದಲ್ಲಿ ತುರ್ತು ಸಭೆ ನಡೆಸಿ ನಿರ್ಣಾಯಕ ಹೋರಾಟಕ್ಕೆ ಸಿದ್ಧತೆ ಆರಂಭಿಸಿದ್ದಾರೆ. ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿದ್ದು, ಸಮಸ್ಯೆ ಗಂಭೀರವಾಗಿದೆ. ಕೇವಲ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಮಾತ್ರ ಆದೇಶ ಸೀಮಿತವಾಗಿಲ್ಲ. ಮುಂದೆ ದೇಶದ ಎಲ್ಲಾ ರಸ್ತೆಗಳಿಗೂ ಈ ಆದೇಶ ಅನ್ವಯವಾಗಲಿದೆ. ಈಗಾಗಲೇ ಮುಲ್ಕಿ ಹಳೆಯಂಗಡಿ ಭಾಗದ ಕಟ್ಟಡ ತೆರವಿಗೆ ಮಾರ್ಕಿಂಗ್ ಪ್ರಾರಂಭಿಸಲಾಗಿದೆ. ಹಾಗಾಗಿ ತಕ್ಷಣದ ಪರಿಣಾಮಕಾರಿ ಹೋರಾಟಕ್ಕೆ ಎಲ್ಲರೂ ಸಜ್ಜಾಗಬೇಕು. ಪರಿಹಾರ ತನಕ ನಮ್ಮ ಹೋರಾಟ ಮುಂದುವರಿಯಬೇಕು ಎಂದಿದ್ದಾರೆ. ಇದ್ದಂತ ಕಟ್ಟಡಗಳನ್ನೆಲ್ಲ ಪುನಃ ನೆಲಸಮ ಮಾಡಬೇಕಂತ ಅವಶ್ಯಕತೆ ಕೂಡ ಅಲ್ಲ. ಬೇರೆ ಬೇರೆ ರಾಷ್ಟ್ರೀಯ ಹೆದ್ದಾರಿಗಳ ಸಮಸ್ಯೆಗಳು ಕೂಡ ಅದು ಬರೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ದೇಶದ ನಾನಾ ಭಾಗದ ರಾಷ್ಟ್ರೀಯ ಹೆದ್ದಾರಿಗಳಿಗೂ ಕೂಡ ಸಂಬಂಧಪಟ್ಟಂತ ಸಮಸ್ಯೆಗಳು. ಇದನ್ನು ಎಷ್ಟು ವಿಸ್ತಾರವಾಗಿ ಕೂಡ ನಾವು ಕೊಂಡೋಗುವುದು. ಆದರೆ ಇವತ್ತು ನಾವಿಲ್ಲಿ ಪ್ರಾಮುಖ್ಯವಾಗಿ ಸೇರಿರುವಂಥದ್ದು ಪಡುಬಿದ್ರೆಯವರು, ಅದೇ ರೀತಿಯಾಗಿ ಮುಲ್ಕಿಯವರು ನಾವು ಒಟ್ಟು ಸೇರಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ರಚನೆ ಆಗುವಂತ ಸಮಯದಲ್ಲಿ ಮುಲ್ಕಿಯಲ್ಲಿ ಕೂಡ ಬೈಪಾಸ್ ರಸ್ತೆ ಆಗಬೇಕು ಅನ್ನೋ ರೀತಿ ಪ್ರಸ್ತಾಪ ಇತ್ತು. ಪಡುಬಿದ್ರೆಯಲ್ಲಿ ಕೂಡ ಬೈಪಾಸ್ ರಸ್ತೆ ಆಗಬೇಕು ಅನ್ನುವಂಥ ಪ್ರಸ್ತಾಪ ಇತ್ತು. ಕಡೆಗೆ ನಮ್ಮ ಒಮ್ಮತ ಬರಲಿಲ್ಲ. ಕಡೆಗೆ ಓವರ್ ಬ್ರಿಡ್ಜ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಪ್ರಾರಂಭ ಆಯಿತು ಪಡುಬಿದ್ರೆಯಲ್ಲಿ. ನಂತರ ಕಡೆಗೆ ಒಂದು ಒಮ್ಮತದ ತೀರ್ಮಾನ ಮಾಡಿಕೊಂಡು ಇದ್ದಂತ ಜಾಗದಲ್ಲೇ ರಾಷ್ಟ್ರೀಯ ಹೆದ್ದಾರಿಯನ್ನು ಕೊಂಡು ಹೋಗುವುದು ಅನ್ನುವಂಥ ರೀತಿಯ ತೀರ್ಮಾನಕ್ಕೆ ಬದ್ಧವಾಗಿ ಇವತ್ತು ಆ ಕಾಮಗಾರಿ ನಾಳೆ ದಿವಸದಿಂದಲೇ ಸರ್ವೋಚ್ಚ ನ್ಯಾಯಾಲಯದ ವರ್ಡಿಕ್ಟ್ ಬಂದ ನಂತರ ಮಾತ್ರ ಮರು ದಿವಸದಿಂದ ಅವರು ಎಲ್ಲವನ್ನೂ ಕೂಡ ಡೆಮಾಲಿಷ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಯಾವ ರೀತಿಯಲ್ಲಿ ಒಂದು ಬಗೆಹರಿಸಬೇಕಂದ್ರೆ ನಮ್ಮಲ್ಲಿ ಇವತ್ತು ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್. ಈಗ ಮಂಗಳೂರಿನಿಂದ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ, ಅವರು ಕೂಡ ಮೆಂಬರ್ ಆಫ್ ಪಾರ್ಲಿಮೆಂಟ್. ಒಂದು ಪಕ್ಷದ ರಾಜ್ಯದ ಅಧ್ಯಕ್ಷರು ಕೂಡ ಹೌದು. ಶಾಸಕರಾದ ಲಾಲಾಜ್ ಮೆಂಡನ್ ಅವರಿಗೆ ಕೂಡ